ಪಡೆಯಲು ದೇವರ ಅನುಗ್ರಹ ಅಗತ್ಯ. ಮೊದಲಿಗೆ ನಮ್ಮ ಸಂಘದ ಸಿಬ್ಬಂದಿಗಳಿಂದ ಪ್ರಾರ್ಥನೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಶಿವಗಿರಿಶಿಖರಾಗ್ರೇ ದಿವ್ಯಪದ್ಮಾಸನಸ್ಥಂ ವರದಮಭಯಹಸ್ತಂ ಪಾಪವಿಧ್ವಂಸಪಾದಂ ಸುಜನನಿಕರಸೇವ್ಯಂ ಚಾರುಕಾರುಣ್ಯನೇತ್ರಂ ಕಲಿಕಲುಷವಿನಾಶಂ ನೌಮಿ ನಾರಾಯಣಾಖ್ಯಂ ನೌಮಿ ನಾರಾಯಣಾಖ್ಯಂ ನೌಮಿ ನಾರಾಯಣಾಖ್ಯಂ. ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಗಣ್ಯರನ್ನು ಸ್ವಾಗತಿಸಲು ನಮ್ಮ ಸಂಘದ ಎಜಿಎಂ ಆಗಿರುವ ಶ್ರೀ ವಿಶ್ವನಾಥ್ ಇವರನ್ನು ಕೇಳಿಕೊಳ್ಳುತ್ತೇವೆ. ಆತ್ಮಶಕ್ತಿ ವಿವಿಧ ದೇಶ ಸಹಕಾರಿ ಸಂಘ ನಿಯಮಿತ ಇದರ ಮಾಡೂರು ಶಾಖೆಯ ವಾರ್ಷಿಕೋತ್ಸವದ ಪ್ರಯುಕ್ತ ಶ್ರೀ ಶಿರಡಿ ಸಾಯಿ ಮಂದಿರ ಮಾಡೂರು ಹಾಗೂ ವಿಶ್ವಭಾರತಿ ಸತ್ಯನಾರಾಯಣ ಮಂದಿರ ಮಾಡೂರು ಇದರ ಜಂಟಿ ಸಹಯೋಗದೊಂದಿಗೆ ಕಣಂಚೂರು ಮೆಡಿಕಲ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ನಾಟಕಲ್ ದೇರಳಕಟ್ಟೆ ಇಲ್ಲಿಯ ನುರಿತ ವೈದ್ಯರ ತಂಡದವರಿಂದ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಮಾತಾ ಅಮೃತಾನಂದಮಯಿ ಮಠ ಬೋಳೂರು ಇಲ್ಲಿಯ ವೈದ್ಯರ ತಂಡದವರಿಂದ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ನಮ್ಮ ಸಂಘದ ಅಧ್ಯಕ್ಷರಾದ ಸಹಕಾರ ರತ್ನ ಶ್ರೀ ಚಿತ್ತರಂಜನ್ ಬೋಳಾರ್ ಇವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀ ಆನಂದ್ ಎಸ್ ಕೊಂಡಾನ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಡ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ಆಡಳಿತ ಮುಖ್ಯಸ್ಥರಾದ ಶ್ರೀ ಸುರೇಶ್ ಕೆಪಿ ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀ ರಮಣ ಸನಿಲ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ವಿಶ್ವಭಾರತಿ ಸತ್ಯನಾರಾಯಣ ಮಂದಿರ ಮಾತೃ ಮಂಡಳಿಯ ಅಧ್ಯಕ್ಷರಾದ ಶ್ರೀಮತಿ ಪಾರ್ವತಿ ಮುರಳಿ ಇವರಿಗೆ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ನಮ್ಮ ಸಂಘದ ಸದಸ್ಯರಾದ ಶ್ರೀಮತಿ ಕಲಾವತಿ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಕಣಂಚೂರು ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಇಲ್ಲಿನ ಪ್ರೊಫೆಸರ್ ಹಾಗೂ HOD ಡಾಕ್ಟರ್ ಬದ್ರಿನಾಥ್ ತಲವಾರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀ ಗೋಪಾಲ್ ಎಂ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮಾತಾ ಅಮೃತಾನಂದಮಯಿ ಮಠ ಬೋಳೂರು ಇಲ್ಲಿನ ವೈದ್ಯರಾದ ಡಾಕ್ಟರ್ ಸುಚಿತ್ರಾ ಸೊರಕೆ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ನಮ್ಮ ಸಂಘದ ಮಾನವ ಸಂಪನ್ಮೂಲ ಅಧಿಕಾರಿ ಶ್ರೀಮತಿ ದೀಪಿಕಾ ಸನಿಲ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಮಾತಾ ಅಮೃತಾನಂದ ಮಠ ಬೋಳೂರು ಇಲ್ಲಿನ ವೈದ್ಯರಾದ ಡಾಕ್ಟರ್ ದೇವದಾಸ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ನಮ್ಮ ಸಂಘದ ಸದಸ್ಯರಾದ ಶ್ರೀ BS ಭಾಸ್ಕರ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಸೌಮ್ಯ ವಿಜಯ್ ಇವರಿಗೂ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ನಮ್ಮ ಸಂಘದ ಇಂಜಿನಿಯರ್ ಆದ ಶ್ರೀ ವಿನಯ್ ಕುಮಾರ್ ಬಗಂಬಿಲ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಹಾಗೆ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಹಾಜರಾದ ಕೋಟೆಕರ್ ಆರೋಗ್ಯ ಕೇಂದ್ರದ ಸಿಬ್ಬಂದಿ ವರ್ಗದವರಿಗೂ ನಮ್ಮ ಸಂಘದ ಎಲ್ಲ ನಿರ್ದೇಶಕರಿಗೂ ಆದಿತ್ಯ ಆಪ್ಟಿಕಲ್ಸ್ನ ಮಾಲಕರಾದ ಶ್ರೀ ದಯಾನಂದ ಶೆಟ್ಟಿ ಇವರಿಗೂ ನಮ್ಮ ಸಂಘದ ಎಲ್ಲ ಸಲಹಾ ಸಮಿತಿ ಸದಸ್ಯರಿಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಎಲ್ಲ ವೈದ್ಯ ತಂಡದವರಿಗೂ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಶಿಬಿರಾರ್ಥಿಗಳಿಗೂ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ನಡೆಸಿಕೊಟ್ಟ ನಮ್ಮ ಸಂಘದ ಎಜಿಎಂ ಆದ ವಿಶ್ವನಾಥ್ ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟಿಸಬೇಕಾಗಿ ಎಲ್ಲ ಅತಿಥಿಗಳ ಗಣ್ಯರಲ್ಲಿ ಕೇಳಿಕೊಳ್ಳುತ್ತೇನೆ.
ಕಾರ್ಯಕ್ರಮವನ್ನು ನಮ್ಮೊಂದಿಗೆ ಕೈಜೋಡಿಸಿದ ದೇವದಾಸ್ ಇವರಿಂದ ಕಾರ್ಯಕ್ರಮದ ಬಗ್ಗೆ 2 ಮಾತು. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ವೈದ್ಯರಿಗೂ ವಂದಿಸುತ್ತಾ, ಆತ್ಮಶಕ್ತಿ ಬಿಲ್ಲವ ಸಂಘ ಮತ್ತು ನಮ್ಮ ಮಾತಾ ಅಮೃತಾನ್ಮಯ ಮಠ ಕಳೆದ ಹಲವಾರು ವರ್ಷಗಳಿಂದ ಉಚಿತ ಚಿಕಿತ್ಸಾ ಶಿಬಿರಗಳನ್ನು ವಿವಿಧ ಗ್ರಾಮೀಣ ಪ್ರದೇಶಗಳಲ್ಲಿ ಹಾಗೂ ನಗರ ಪ್ರದೇಶಗಳಲ್ಲಿ ಹಮ್ಮಿಕೊಳ್ಳುತ್ತಾ ಬರ್ತಾ ಇದೆ. 20ಕ್ಕೂ ಅಧಿಕ ಶಿಬಿರಗಳನ್ನು ನಾವು ಬಹುಶಃ ಆತ್ಮಶಕ್ತಿಯವರೊಂದಿಗೆ ಸೇರಿ ಹಮ್ಮಿಕೊಂಡಿದ್ದೇವೆ. ಮಾತಾ ಅಮೃತಾನ್ಮಯ ಮಠದ ವತಿಯಿಂದ ಹಮ್ಮಿಕೊಳ್ಳುವಂತಹ ಶಿಬಿರಕ್ಕೆ ಈ ಬಾರಿ 25 ವರ್ಷ ತುಂಬುತ್ತಿದೆ. ಈ ಒಂದು ಅಮ್ಮನವರ ಸಂಕಲ್ಪದಂತೆ ಹಳ್ಳಿಗಳಲ್ಲಿರುವಂತಹ ಬಡವರಿಗೆ ಉಚಿತವಾಗಿ ಆರೋಗ್ಯ ಸೇವೆ ಲಭ್ಯವಾಗಬೇಕು, ಅವರಿಗೆ ಉಚಿತವಾದಂತಹ ಔಷಧಿ ವಿತರಣೆ ಆಗಬೇಕು, ಅವರಿಗೆ ಅಗತ್ಯವುಳ್ಳಂತಹ ಉನ್ನತ ಮಟ್ಟದ ತಪಾಸಣೆಯನ್ನು ಕೂಡ ಮಾಡಿ ಅವರಲ್ಲಿ ಸ್ವಾಸ್ಥ್ಯವರ್ಧನೆಯನ್ನು ಮಾಡಬೇಕು ಎನ್ನುವಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಕಳೆದ 25 ವರ್ಷಗಳಿಂದ ಹಮ್ಮಿಕೊಳ್ತಾ ಬರ್ತಾ ಇದ್ದೇವೆ. ನಮ್ಮೊಂದಿಗೆ ಕೈ ಜೋಡಿಸಿದ ಆತ್ಮಶಕ್ತಿಯ ನಿರಂಜನ್, ಆತ್ಮಶಕ್ತಿಯ ಚಿತ್ತರಂಜನ್, ಗೋಪಾಲ್ ಹಾಗೂ ನಮ್ಮ ವಾಮನ್ ರವರು ನಮ್ಮೊಂದಿಗೆ ಹಲವು ವರ್ಷಗಳಿಂದ ಇದ್ದು ಅಮ್ಮನ ಈ ಸೇವೆಯನ್ನು ಜನರಿಗೆ ತಲುಪಿಸುವಲ್ಲಿ ನಮಗೆ ತುಂಬ ಸಹಕಾರ ನೀಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿವಂದನೆಯನ್ನು ಸಲ್ಲಿಸಲು ಇಚ್ಛಿಸುತ್ತೇನೆ. ಯಾಕಂತ ಹೇಳಿದರೆ ನಮ್ಮ ಉತ್ತಮ ವರ್ಗದವರಿಗೆ ವಿವಿಧ ಆಸ್ಪತ್ರೆಗಳಿದೆ, ಆದರೆ ಮಧ್ಯಮ ಹಾಗೂ ಕೆಳವರ್ಗದವರಿಗೆ ಈ ಒಂದು ಸೌಲಭ್ಯ ದೊರೆಯುವಂಥದ್ದು ಕಷ್ಟಕರವಾದಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಯಾಕಂತೇಳಿ ಚಿಕಿತ್ಸೆ ಅನ್ನುವಂಥದ್ದು ಈಗ ವಿವಿಧ ಸೌಲಭ್ಯಗಳಿಂದ ಕೂಡಿದೆ. ಉನ್ನತ ಮಟ್ಟದ ತಪಾಸಣೆಗಳು ಆಗಬೇಕಾದ್ರೆ ಅದಕ್ಕೆ ಖರ್ಚು ವೆಚ್ಚಗಳು ಕೂಡ ಅಧಿಕವಾಗಿದೆ. ಈ ಹಿನ್ನೆಲೆಯಲ್ಲಿ ಆತ್ಮಶಕ್ತಿಯವರು ಅವರಿಗೆ ಸಾರ್ವಜನಿಕರಿಗೆ ಈ ಒಂದು ಸೇವೆಯನ್ನು ತಮ್ಮ ಸಂಸ್ಥೆಯ ಮೂಲಕ ನಡೆಸಿಕೊಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸೇವೆಗೆ ಅಮ್ಮನವರ ಅನುಗ್ರಹ ಲಭಿಸಲಿ. ಇಲ್ಲಿ ಭಾಗವಹಿಸಿರುವಂತಹ ಸೇವೆಯನ್ನು ಪಡೆದಿರುವವರಿಗೆ ಎಲ್ಲರಿಗೂ ಕೂಡ ಭಗವಂತ ಆರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತೇನೆ. ನಮಃ ಶಿವಾಯ. ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ಮಾತಾಡಿದ ಡಾಕ್ಟರ್ ದೇವದಾಸ್ ಇವರಿಗೆ ವಂದನೆಗಳು. ಕಾರ್ಯಕ್ರಮದ ಬಗ್ಗೆ ಡಾಕ್ಟರ್ ಬದ್ರಿನಾಥ್ ಇವರಿಂದ 2 ಮಾತು. ಬಂದವರೆಲ್ಲರಿಗೆ ನಮಸ್ಕಾರ. ಸೊ ನಿಮಗೆ ಗೊತ್ತಿದೆ, ನಮ್ಮ ಕನಚೂರು ಹಾಸ್ಪಿಟಲ್ ಇಲ್ಲಿಂದ ತುಂಬ ದೂರ ಇಲ್ಲ, ತುಂಬ ಹತ್ತಿರದಲ್ಲಿದ್ದೇವೆ ನಾವು ನಿಮಗೆ. ಮತ್ತು ನಾವು ಈಗ ನಾನು ಕಣ್ಣು ಡಿಪಾರ್ಟ್ಮೆಂಟಲ್ಲಿ ಬಂದಿದ್ದೇನೆ. ಈಗ ನಾವು ಕಣ್ಣು ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಎಲ್ಲ ಟ್ರೀಟ್ಮೆಂಟ್ಗಳು ನಾವು ತುಂಬ ಆ್ಯಟ್ ಕಾಸ್ಟೇ ಮಾಡ್ತೇವೆ. ಆ್ಯಟ್ ಕಾಸ್ಟ್ ಅಂದರೆ ಈಗ ನಿಮ್ಗೆ ಏನಾದರೂ ಬೇಕಿದ್ರೆ ಅದು ಮದ್ದಿನ ಖರ್ಚು ಮಾತ್ರ, ಮತ್ತು ಸರ್ಜರಿ ಬೇಕಿದ್ರೆ ಅದು ಮೆಟೀರಿಯಲ್ ಕಾಸ್ಟ್ ಮಾತ್ರ. ಸೊ ಮೆಟೀರಿಯಲ್ ಕಾಸ್ಟ್ ಅಂದರೆ ನಿಮಗೆ ಉನ್ನತ ಸರ್ಜರಿ ಆಗಬೇಕಂದ್ರೆ ಅದು ಒಂದು 3,500 ಅಷ್ಟೇ ಆಗ್ತದೆ. ಅದು 3,500 ಯಾಕೆ ಅಂತ ಕೇಳಿದರೆ ಮೆಟೀರಿಯಲ್ ಕಾಸ್ಟ್ ಪೇಯಿಂಗ್ ಪೇಷಂಟ್ಗೆ ಮತ್ತು ಫ್ರೀ ಪೇಷಂಟ್ಗೆ ಸೇಮ್. ಮೆಟೀರಿಯಲ್ ಕನ್ಸಂಪ್ಷನ್ ಸೇಮ್, ಅದೇ ಲೆನ್ಸ್, ಅದೇ ಕನ್ಸ್ಯೂಮೇಬಲ್, ಅದೇ ಮೆಟೀರಿಯಲ್, ಅದೇ ಸರ್ಜನ್, ಅದೇ ಪ್ರಿಕಾಷನ್, ಅದೇ ಪ್ರೊಸೀಜರ್, ಅದೇ ಮೆಡಿಸಿನ್ ಆಫ್ಟರ್ ಸರ್ಜರಿ. ಸೊ ಇದೆಲ್ಲ ಅದರಲ್ಲಿ ಕವರ್ ಆಗಿ ಬರ್ತದೆ. ಸೊ ಏನು ಡಿಫ್ರೆನ್ಸ್ ಇಲ್ಲ. ಈಗ ಸಪೋಸಿಂಗ್ ಪೇಷಂಟ್ಗೆ ಜನರಲ್ ವಾರ್ಡಲ್ಲಿ ಇದ್ದರೆ ಫ್ರೀ ಪೇಷಂಟ್ ಆದರೆ ಸರಿ, ಸ್ಪೆಷಲ್ ವಾರ್ಡ್ಗೆ ಹೋದರೆ ಸರಿ, ಟ್ರೀಟ್ಮೆಂಟಲ್ಲಿ ಏನು ಆ್ಯಬ್ಸಲ್ಯೂಟ್ಲಿ ಡಿಫ್ರೆನ್ಸೇ ಇಲ್ಲ. OT ಇರಲಿ, ನರ್ಸಿಂಗ್ ಇರಲಿ, ಸರ್ಜನ್ ಇರಲಿ, ಎಂಥ ಸರ್ ಇರಲಿ, ಪ್ರೊಸೀಜರ್ ಇರಲಿ, ಪ್ರಿಕಾಷನ್ ಇರಲಿ, ಫಾಲೋಅಪ್ ಇರಲಿ, ಅದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಸೊ ಅದು ಒಂದು ಕ್ವಾಲಿಟಿ ನಾವು ಮೇಂಟೈನ್ ಮಾಡ್ತೇವೆ. ಸೊ ಆ ಕ್ವಾಲಿಟಿ ಮೇಂಟೈನ್ ಮಾಡುವಾಗ ಅದು ಓನ್ಲಿ ಕಾಸ್ಟ್ ಆಫ್ ಮೆಟೀರಿಯಲ್ ಮಾತ್ರ ನಿಮಗೆ ಚಾರ್ಜ್ ಆಗ್ತದೆ, ಬೇರೆ ಎಂಥ ಸಹ ಚಾರ್ಜ್ ಆಗ್ತದೆ. ಏನು ನರ್ಸಿಂಗ್ ಚಾರ್ಜಸ್ ಇಲ್ಲ, ಸರ್ಜನ್ ಚಾರ್ಜಸ್ ಇಲ್ಲ, ರೂಮ್ ಚಾರ್ಜ್ ಇಲ್ಲ, ಎಂಥ ಸಹ ಇಲ್ಲ. ಓಕೆ. ಸೊ ಇದು ನಿಮಗೆ ಗೊತ್ತಿರಬೇಕು. ಯಾಕಂದರೆ ನಿಮಗೆ ನೀವು ಬೇರೆ ಎಲ್ಲಿಯಾದರೂ ಹೋಗ್ಬೋದು. ಉದಾಹರಣೆಗೆ ನೀವು ಒಂದು ದೊಡ್ಡ ಹಾಸ್ಪಿಟ್ಲಿಗೆ ಹೋಗ್ಬೋದು, KMCಗೆ ಹೋಗ್ಬೋದು, ಇಲ್ಲಾಂದರೆ ನೀವು ಒಂದು ಇಂಡಿಯನ್ ಹಾಸ್ಪಿಟ್ಲಿಗೆ ಹೋಗ್ಬೋದು. ಎಲ್ಲಿ ಹೋದರೆ ಸಹ ಕ್ವಾಲಿಟಿ ಡಿಫ್ರೆನ್ಸ್ ನಿಮಗೆ ಏನಿರೋದಿಲ್ಲ. ವಾಟ್ ಈಸ್ ದ ಕ್ವಾಲಿಟಿ ನಿಮಗೆ ಅಲ್ಲಿ ಸಿಗ್ತದೆ, ಅದೇ ಕ್ವಾಲಿಟಿ ವಿ ಆರ್ ಪ್ರೊವೈಡಿಂಗ್ ಟು ಯು ಆ್ಯಟ್ ಓನ್ಲಿ ಮೆಟೀರಿಯಲ್ ಕಾಸ್ಟ್. ಮತ್ತು ನಾವು ತುಂಬ ಕ್ಯಾಂಪ್ಸ್ ಮಾಡ್ತಾಯಿದ್ದೀವಿ, ನಿಮಗೆ ಸಹ ಅದರ ಪಬ್ಲಿಸಿಟಿ ಬಂದಿರ್ಬೋದು. ಸೊ ಕ್ಯಾಂಪ್ಸ್ ಮಾಡುವಾಗ ಇದು ಸಹ ಕಂಪ್ಲೀಟ್ ಫ್ರೀ ಆಗ್ತದೆ.
ಸೊ ನನ್ನ ರಿಕ್ವೆಸ್ಟ್ ಏನಂದರೆ ನೀವು ಜಸ್ಟ್ ಬಂದು ನೋಡಿ ಹಾಸ್ಪಿಟಲ್ ಹೇಗೆ ಉಂಟು ಬಂದು ನೋಡಿ, ಮತ್ತು ಒಂದು ನಿಮಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಆಗ್ತಿಲ್ಲ ಮತ್ತು ನಿಮಗೆ ಗೊತ್ತಾಗ್ತದೆ ಈಗ ಕಂಟಿನ್ಯೂ ಮಾಡಬೇಕಲ್ಲ ನೀವು, ಯಾಕಂದರೆ ಈಗ ತುಂಬ ಹಾಸ್ಪಿಟಲ್ಸ್ ಇದೆ. ಸೊ ನೀವು ನಿಮಗೆ ಎಲ್ಲಿ ಸಹ ಹೋಗ್ಬೋದು, ಅದರ ಎಲ್ಲ ಹಾಸ್ಪಿಟಲಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತಾ ಉಂಟು. ಬಟ್ ನೀವು ಒಂದ್ಸಲ ಬಂದು ನೋಡಿದರೆ ನಿಮಗೆ ಗೊತ್ತಾಗ್ತದೆ ಇಲ್ಲಿ ನಿಮಗೆ ಸೂಟ್ ಆಗ್ತದೆ, ಅದು ಟ್ರೀಟ್ಮೆಂಟ್ ಮಾಡೋ ಪ್ರೊಸೀಜರ್ ನಿಮಗೆ ಸೂಟ್ ಆಗ್ತದೆ, ನಿಮಗೆ ಹೇಗೆ ನಿಮ್ಮ ಕೇರ್ ತಗೊಳ್ತಾ ಇದ್ದೇವೆ ಅದು ನಿಮಗೆ ಸೂಟ್ ಆಗ್ತದೆ, ನಿಮಗೆ ಗೊತ್ತಾಗ್ತದೆ. ಸೊ ಒಂದ್ಸಲ ಬಂದು ನೋಡಿ ನನ್ನ ರಿಕ್ವೆಸ್ಟ್. ಮತ್ತು ಇಲ್ಲಿ ಸ್ಟೇಜಲ್ಲಿದ್ದ ಹೆಚ್ಚಿನವ್ರು ನನಗೆ ತುಂಬ ಕ್ಲೋಸ್. ಡಾಕ್ಟರ್ ದೇವದಾಸ್ ನಮ್ಮ ಸ್ಟೂಡೆಂಟ್ನ ತಂದೆ. ಡಾಕ್ಟರ್ ದೇವದಾಸ್, ಡಾಕ್ಟರ್ ರೂಪಲ್ ಇಸ್ ಅವರ್ ಸ್ಟೂಡೆಂಟ್. ಡಾಕ್ಟರ್ ಸುಚಿತ್ರಾ ಇಸ್ ನನ್ನ ತಾಯಿನ ಯಂಗರ್ ಸಿಸ್ಟರ್ ಆಗ್ತಾರೆ. ಮತ್ತು ಡಾಕ್ಟರ್ ಚಿತ್ತರಂಜನ್ ತುಂಬ ಕ್ಲೋಸ್ ನಮಗೆ. ಸೊ ಮತ್ತು ಆದಿತ್ಯ ಆಪ್ಟಿಕಲ್ಸ್ನವರು, ದಯಾನಂದ್ ಶೆಟ್ಟಿ. ಸೊ ಇಟ್ಸ್ ಎ ವೆರಿ ಕ್ಲೋಸ್ ಗ್ರೂಪ್. ನೀವು ಸಹ ನಮ್ಮ ಫ್ಯಾಮಿಲಿ ಥರನೇ ಬಂದಿದ್ದೀರಿ. ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ ಥರನೇ ಟ್ರೀಟ್ ಮಾಡ್ತೇವೆ. ಆ್ಯಂಡ್ ನೀವೆಲ್ಲರೂ ಎಲ್ಲರ ಆರೋಗ್ಯ ತುಂಬ ಒಳ್ಳೆ ಆಗಲಿ ನನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ವೈದ್ಯಕೀಯ ಚಿಕಿತ್ಸೆಯ ಬಗ್ಗೆ ವಿಸ್ತಾರವಾಗಿ ತಿಳಿಸಿದ ಡಾಕ್ಟರ್ ಬದ್ರಿನಾಥ್ ತಲ್ವಾರ್ ಇವರಿಗೆ ವಂದನೆಗಳು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರಾದ ಸಹಕಾರ ರತ್ನ ಶ್ರೀ ಚಿತ್ತರಂಜನ್ ಬೋಳರ್ ಇವರಿಂದ ಪ್ರಸ್ತಾವನೆ. ವಿವಿಧೋದ್ದೇಶ ಸಹಕಾರಿ ಸಂಘ ಮಾಡೂರಿನಲ್ಲಿ ಪ್ರಾರಂಭವಾಗಿ ಈಗ 10 ವರ್ಷವನ್ನು ಪೂರೈಸಿ 11ನೇ ವರ್ಷದಲ್ಲಿ ನಾವಿದ್ದೇವೆ. ವಾರ್ಷಿಕೋತ್ಸವದ ಪ್ರಯುಕ್ತ ಪ್ರತಿ ಸಲ ನಾವು ಆರೋಗ್ಯ ಶಿಬಿರವನ್ನು ಏರ್ಪಡಿಸ್ತಾ ಬಂದಿದ್ದೇವೆ. ನಮ್ಮ ಈ ಒಂದು ಶಿಬಿರ ಆಯೋಜನೆ ಮಾಡಬೇಕಾದ್ರೆ ಇದಕ್ಕೆ ನಿರಂತರವಾಗಿ ಸಹಕಾರ ನೀಡುವವರು ನಮ್ಮ ಆಡಳಿತ ಮಂಡಳಿ ಸದಸ್ಯರು ಹಾಗೂ ನಮ್ಮ ಶಿಬಿರಕ್ಕೆ ಬಂದು ಇಲ್ಲಿ ಅವರ ಆದಿತ್ಯ ವರದಿಯಾದರೂ ಕೂಡ ನಮ್ಮೊಂದಿಗೆ ಜೋಡಿಸುವವರು ನಮ್ಮ ಸಿಬ್ಬಂದಿ ವರ್ಗದವರು. ನಾನು ಅವರೆಲ್ಲರಿಗೂ ಮೊದಲಾಗಿ ವಂದನೆ ಹೇಳುತ್ತಾ, ಈ ಒಂದು ಶಿಬಿರಕ್ಕೆ ಬಂದಿರುವಂಥ ಎಲ್ಲ ಒಂದು ಶಿಬಿರಾರ್ಥಿಗಳೇ, ನಾನು ಇಷ್ಟ ಹೇಳುವಂಥದ್ದು, ನಮ್ಮ ಸಂಘದ ಮೂಲಕ ಇದು 49ನೇ ಆರೋಗ್ಯ ಶಿಬಿರ. 50ನೇ ಆರೋಗ್ಯ ಶಿಬಿರ ಮುಂದಿನ ವಾರ ನಮ್ಮ ಹೆಡ್ ಆಫೀಸ್ನಲ್ಲಿ ನಡೆಯಲಿಕ್ಕಿದೆ. ಅಲ್ಲಿ ವಿಶೇಷವಾಗಿ ನಾವು ಮೆಮೊಗ್ರಫಿ ಟಾಟಾ ಟ್ರಸ್ಟ್ನ ಮೂಲಕ ಆಗುವಂಥ ಒಂದು ಹೆಂಗಸರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಒಂದು ಪೂರ್ವಭಾವಿ ಒಂದು ಟೆಸ್ಟ್ ಮಾಡುವಂಥ ಮೆಮೊಗ್ರಾಮ್, ಈ ಟೆಸ್ಟನ್ನು ಕೂಡ ಉಚಿತವಾಗಿ ಅಂದು ನಡೀಲಿಕ್ಕಿದೆ ಪಡೀಲ್ನಲ್ಲಿ ನಮ್ಮ ಹೆಡ್ ಆಫೀಸ್ನಲ್ಲಿ. ಅದರ ಪ್ರಯೋಜನವನ್ನು ಕೂಡ ಎಲ್ಲರೂ ಪಡೆಯಿರಿ ಅಂತ ಹೇಳ್ತಾ, ಆ ಒಂದು ಮೆಗಾ ಶಿಬಿರದಲ್ಲಿ ಎಲ್ಲ ಹೆಚ್ಚಿನ ವೈದ್ಯಕೀಯ ಸಂಸ್ಥೆಗೆ ಹೆಚ್ಚಿನ ಡಾಕ್ಟರ್ಗಳು ಆ ಒಂದು ಭಾಗವಹಿಸುವುದರಿಂದ ಹೆಚ್ಚಿನ ಚಿಕಿತ್ಸೆ ಬೇಕಾದಾಗ ಈಗಲೂ ಕೂಡ ನಾವು ಹೇಳ್ತಾ ಇದ್ದೇವೆ, ಇಂದು ನೀವು ಮಾಡುವಂಥ ಒಂದು ಶಿಬಿರದಲ್ಲಿ ಈ ಮಾತಾ ಅಮೃತಾನಂದ ಮಠದ ವೈದ್ಯರು ಏನು ನಿಮಗೆ ಚಿಕಿತ್ಸೆ ಮೂಲಕ ಅದಕ್ಕೆ ಬೇಕಾಗುವಂಥ ಮದ್ದನ್ನು ಕೊಡ್ತಾರೆ. ಹೆಚ್ಚಿನ ಚಿಕಿತ್ಸೆ ಬೇಕಾದಾಗ ಕಣಚೂರು ವೈದ್ಯಕೀಯ ಸಂಸ್ಥೆಯವರು ಕೂಡ ಮುಂದೆ ಬಂದು ಈಗಾಗಲೇ ಅದರ PRO ರಶೀದ್ ಅವರು ಹೇಳಿದ್ದಾರೆ, ನಮ್ಮ ಒಂದು ವೈದ್ಯಕೀಯ ಸಂಸ್ಥೆಯಲ್ಲಿ ಉಚಿತವಾಗಿ ಅವರಿಗೆ ಬೇಕಾಗುವ ಚಿಕಿತ್ಸೆಯನ್ನು ಕೂಡ ನೆರವೇರಿಸಲಿಕ್ಕಿದ್ದೇವೆ. ಹೆಚ್ಚಿನ ಚಿಕಿತ್ಸೆಗಳು ಬೇಕಾದಾಗ ನಮ್ಮೊಂದಿಗೆ ಹಲವು ಆಸ್ಪತ್ರೆಗಳು ನಮ್ಮನ್ನು ಜೋಡಿಸಿದಂಥ ಆಸ್ಪತ್ರೆಗಳಿರ್ತವೆ. ಇದರ ಪ್ರಯೋಜನ ತಾವೆಲ್ಲರೂ ಪಡೆಯಿರಿ. ನಮ್ಮ ಸಹಕಾರ ಸಂಘದ ಈ ಒಂದು ಸಣ್ಣ ಸೇವೆಯ ಪ್ರಯೋಜನ ಎಲ್ಲರಿಗೂ ಲಭಿಸಲಿ ಅಂತ ಹೇಳ್ತಾ, ಸಹಕಾರ ನೀಡಿದಂಥ ಎಲ್ಲ ಸಂಘ ಸಂಸ್ಥೆಗಳು ಕೂಡ ವಂದಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗೌರವಾನ್ವಿತ ಸಹಕಾರ ರತ್ನ ಶ್ರೀ ಚಿತ್ತರಂಜನ್ ಬೋಳಾರ್ ಇವರ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ. ಅಧಿಕಾರಿಯಾದ ಶ್ರೀಮತಿ ಹರಿಣಾಕ್ಷಿ ಇವರು ಧನ್ಯವಾದವನ್ನು ನೀಡಬೇಕಾಗಿ ಕೇಳ್ತೀನಿ. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತ ಇದರ ಮಾಡೂರು ಶಾಖೆಯ ವಿಶ್ವಭಾರತಿ ರಿಜಿಸ್ಟರ್ಡ್ ಸತ್ಯನಾರಾಯಣ ಮಂದಿರ ಮಾಡೂರು ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ನಾಟೆಕಲ್ ದೇರಳಕಟ್ಟೆ ತಂಡದವರಿಂದ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಮಾತಾ ಅಮೃತಾನಂದ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರದ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಅಧ್ಯಕ್ಷರಾದ ಶ್ರೀಯುತ ಸಹಕಾರ ರತ್ನ ಶ್ರೀ ಚಿತ್ತರಂಜನ್ ಬೋಳಾರ್ ಇವರಿಗೆ ಧನ್ಯವಾದಗಳು. ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಆಡಳಿತ ಮುಕ್ತೇಸರರಾದ ಶ್ರೀ ಸುರೇಶ್ KP ಇವರಿಗೂ ಧನ್ಯವಾದಗಳು. ಶ್ರೀ ವಿಶ್ವಭಾರತಿ ರಿಜಿಸ್ಟರ್ಡ್ ಸತ್ಯನಾರಾಯಣ ಮಂದಿರದ ಮಾತೃ ಮಂಡಳಿ ಅಧ್ಯಕ್ಷರಾದ ಶ್ರೀಮತಿ ಪಾರ್ವತಿ ಮುರಳಿ ಇವರಿಗೂ ಧನ್ಯವಾದಗಳು. ಕನಚೂರು ಮೆಡಿಕಲ್ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಇಲ್ಲಿಯ ವೈದ್ಯರಾದ ಪ್ರೊಫೆಸರ್ ಹಾಗೂ HOD ಡಾಕ್ಟರ್ ಬದ್ರಿನಾಥ್ ತಲ್ವಾರ್ ಇವರಿಗೂ ಧನ್ಯವಾದ.
ಮಾತಾ ಅಮೃತಾನಂದಮಯಿ ಮಠ ಬೋಳೂರು ಇಲ್ಲಿಯ ವೈದ್ಯರಾದ ಶ್ರೀ ಸುಚಿತ್ರ ಸೊರಕೆ ಇವರಿಗೂ ಧನ್ಯವಾದ. ಮಾತಾ ಅಮೃತಾನಂದಮಯಿ ಮಠ ಬೋಳೂರು ಇಲ್ಲಿಯ ವೈದ್ಯರಾದ ಡಾಕ್ಟರ್ ದೇವದಾಸ್ ಇವರಿಗೂ ಧನ್ಯವಾದ. ನಮ್ಮ ಸಂಘದ ನಿರ್ದೇಶಕರಾದ ಶ್ರೀ ಆನಂದ್ ಎಸ್ ಕೊಂಡಾನ, ಶ್ರೀ ರಮನಾಥ್ ಗೋಪಾಲ್ಯಂ ಇವರಿಗೂ ಧನ್ಯವಾದ. ನಮ್ಮ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಶ್ರೀಮತಿ ಸೌಮ್ಯ ವಿಜಯ್ ಇವರಿಗೂ ಧನ್ಯವಾದಗಳು. ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಮಾಡೂರು ಇಲ್ಲಿಯ ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದ. ಮಾಡೂರು ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಇಲ್ಲಿಯ ಎಲ್ಲ ವೈದ್ಯ ತಂಡ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳು. ಮಾಡೂರು ಇಲ್ಲಿಯ ವೈದ್ಯ ತಂಡದವರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದ. ಇವತ್ತಿನ ಕಾರ್ಯಕ್ರಮಕ್ಕೆ ಹಾಜರಾದ ಎಲ್ಲ ಸಂಘದ ಸಲಹಾ ಸಮಿತಿ ಸದಸ್ಯರಿಗೂ, ಸಿಬ್ಬಂದಿ ವರ್ಗದವರಿಗೂ, ಮಾಧ್ಯಮ ಮಿತ್ರದವರಿಗೂ ಹಾಗೂ ಎಲ್ಲ ಶಿಬಿರಾರ್ಥಿಗಳಿಗೂ ಧನ್ಯವಾದಗಳು. ನಮ್ಮ ಈ ಶಿಬಿರಕ್ಕೆ ಸ್ಥಳಾವಕಾಶವನ್ನು ಒದಗಿಸಿದ ಕಟ್ಟಡದ ಮಾಲೀಕರಾದ ಶ್ರೀ ಉದಯ್ ವಿ ಶೆಟ್ಟಿ ಇವರಿಗೂ ಧನ್ಯವಾದ. ಕೋಟೆಕಾರ ಆರೋಗ್ಯ ಕೇಂದ್ರದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳು. ಕಾರ್ಯಕ್ರಮ ಉಪಹಾರದ ವ್ಯವಸ್ಥೆಯನ್ನು ನೀಡಿದ ಶೃಂಗಾರ ಕ್ಯಾಟರಿಂಗ್ನ ಮಾಲಕರಾದ ಶ್ರೀ ಶ್ರೀನಿವಾಸ್ ಇವರಿಗೂ ಧನ್ಯವಾದ. ಶಾಮಿಯಾನದ ವ್ಯವಸ್ಥೆಯನ್ನು ಮಾಡಿದ ಶ್ರೀ ಸಾಯಿ ಮಾಲಕರಾದ ಶ್ರೀನಿವಾಸ್ ಕೆಪಿ ಇವರಿಗೂ ಧನ್ಯವಾದ. ಹಾಗೂ ಸಹಕರಿಸಿದ ಎಲ್ಲ ಶಿಬಿರಾರ್ಥಿಗಳಿಗೂ ಧನ್ಯವಾದಗಳು.